ಕ್ಷುಲ್ಲಕ ಕಾರಣವೊಂದಕ್ಕೆ ಇತ್ತಂಡಗಳ ನಡುವೆ ನಡೆದ ಗಲಾಟೆಯ ಬಳಿಕ ಎರಡೂ ತಂಡಗಳು ಪ್ರತ್ಯೇಕ ಎರಡು ಕಾರುಗಳಲ್ಲಿ ಒಂದನ್ನೊಂದು ಚೇಸ್ ಮಾಡಿದ ಪರಿಣಾಮ ಒಂದು ತಂಡ ಪ್ರಯಾಣಿಸ್ತಾ ಇದ್ದ ಕಾರು ಪಲ್ಟಿಯಾದ ಘಟನೆ ಕುಂದಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಗಂಗೊಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾವುಂದ ಕಡೆಯಿಂದ ಎರಡು ಕಾರುಗಳಲ್ಲಿ ಬಂದ ಎರಡು ತಂಡಗಳ ಪೈಕಿ ತಲ್ಲೂರು ನೇರಳಕಟ್ಟೆ ಮಾರ್ಗ ಮಧ್ಯೆ ಹಟ್ಟಿಯಂಗಡಿ ಗ್ರಾಮ ಪಂಚಾಯತ್ ಎದುರು ಗುಡ್ಡೆಯಂಗಡಿ ಬಳಿ ಒಂದು ಕಾರು ಪಲ್ಟಿಯಾಗಿದ್ದು ಅದರಲ್ಲಿ ಸಿಕ್ಕ ಲಾಂಗು ಕೆಲ ಹೊತ್ತು ಆತಂಕ ಸೃಷ್ಟಿಸಿದೆ. 2 ದಿನಗಳ ಹಿಂದೆ ನಾವುಂದ ಭಾಗದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಎರಡು ತಂಡಗಳ ನಡುವೆ ಗಲಾಟೆ ನಡೆದಿದ್ದು ಈ ಬಗ್ಗೆ ಗಂಗೊಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಇದೇ ಗಲಾಟೆ ಮುಂದುವರಿದ ಭಾಗವಾಗಿ ಇವತ್ತು ಬೆಳಗ್ಗೆ ಅದೇ ಎರಡು ತಂಡಗಳು ಪ್ರತ್ಯೇಕ ಕಾರುಗಳಲ್ಲಿ ಒಂದನ್ನೊಂದು ಹಿಂಬಾಲಿಸಿಕೊಂಡು ಹೆದ್ದಾರಿಯಲ್ಲಿ ಬಂದಿದೆ. ಬಳಿಕ ಎರಡೂ ಕಾರುಗಳು ಪರಸ್ಪರ ಚೇಸ್ ಮಾಡುತ್ತಾ ಹಟ್ಟಿಯಂಗಡಿ ಗ್ರಾಮ ಪಂಚಾಯತ್ ಎದುರು ಗುಡ್ಡೆಯಂಗಡಿ ಎಂಬಲ್ಲಿ ಕೆಂಪು ಬಣ್ಣದ ಬೆಲನೋ ಕಾರು ಚರಂಡಿಗೆ ಹಾರಿದೆ. ಆ ಕಾರಿನಲ್ಲಿದ್ದ 5-6 ಮಂದಿ ಆ ಕೂಡಲೇ ಪರಾರಿಯಾಗಿದ್ದಾರೆ. ಬಳಿಕ ಅದೇ ದಾರಿಯಾಗಿ ಬರ್ತಾ ಇದ್ದ ಕುಂದಾಪುರ ಸಂಚಾರಿ ಠಾಣೆಯ ಎಎಸ್ಐ ಸುಧಾಪ್ರಭು ಸ್ಥಳೀಯ ಯುವಕರ ನೆರವಿನಿಂದ ದುಷ್ಕರ್ಮಿಗಳನ್ನ ಬೆನ್ನತ್ತಿ ಹೋದರಾದ್ರೂ ಅವರೆಲ್ಲರೂ ಕೂಡ ತಪ್ಪಿಸಿಕೊಂಡಿದ್ದಾರೆ. ಬಳಿಕ ಸ್ಥಳಕ್ಕೆ ಭೇಟಿ ನೀಡಿದ ಕುಂದಾಪುರ ನಗರ ಠಾಣಾ ಪಿಎಸ್ಐ, ಕುಂದಾಪುರ ಗ್ರಾಮಾಂತರ ಹಾಗೂ ಸಂಚಾರಿ ಠಾಣೆಯ ಸಿಬ್ಬಂದಿಗಳು ಇನ್ನೊಂದು ಕಾರಿನಲ್ಲಿದ್ದವರನ್ನ ವಿಚಾರಣೆ ಮಾಡಿದ್ದಾರೆ. ಅಷ್ಟೊತ್ತಿಗಾಗಲೇ ಪೊಲೀಸರ ಮತ್ತೊಂದು ತಂಡ ಚರಂಡಿಗೆ ಹಾರಿದ ಕಾರಿನಲ್ಲಿದ್ದು ಪರಾರಿಯಾಗಿದ್ದ ಇಬ್ಬರನ್ನ ಕರೆತಂದಿದ್ದಾರೆ. ಕಾರಿನಲ್ಲಿ ತಲವಾರು ಪತ್ತೆಯಾದ ಕಾರಣ ಪೊಲೀಸರಿಗೆ ಪ್ರಕರಣ ತಲೆನೋವಾಗಿದೆ. ಈ ಹಿಂದಿನ ಪ್ರಕರಣ ಗಂಗೊಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಗೊಳಪಡುವುದರಿಂದ ಎಲ್ಲರನ್ನೂ ಕೂಡ ಗಂಗೊಳ್ಳಿ ಪೊಲೀಸರು ಕರೆದೊಯ್ದು ವಿಚಾರಣೆ ನಡೆಸ್ತಾ ಇದ್ದಾರೆ.